ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಕೊಕ್ಕಡ ಬಳಿಯ ಸೌತಡ್ಕದಲ್ಲಿ ಇತ್ತೀಚೆಗೆ ನಡೆದ ಕಾಡಾನೆ ದಾಳಿಯಲ್ಲಿ ಮೃತಪಟ್ಟ ಬಾಲಕೃಷ್ಣ ಶೆಟ್ಟಿಯವರ ಮನೆಗೆ ಧಾರ್ಮಿಕ ಮುಖಂಡ ಹಾಗೂ ಸಮಾಜ ಸೇವಕ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಆರ್ಥಿಕ ನೆರವನ್ನು ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಸಾರ್ವಜನಿಕರು, ಕೃಷಿಕರು ತುಂಬಾ ತೊಂದರೆಯಲ್ಲಿದ್ದಾರೆ. ಇದನ್ನು ನಿಭಾಯಿಸಲು ಸರ್ಕಾರ ವೈಲ್ಡ್ ಲೈಫ್ ಟ್ರಸ್ಟ್ ಎಂಬಂತ ಸಂಸ್ಥೆಯನ್ನು ಸ್ಥಾಪಿಸಿ ಕಾಡು ಪ್ರಾಣಿಗಳಿಂದ ಹಾನಿಗೊಳ್ಳುವ ಕುಟುಂಬಗಳಿಗೆ ನಿರಂತರ ಸಹಾಯ ಮಾಡುವ ವ್ಯವಸ್ಥೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಬಹಳ ಒಂದು ಹೃದಯ ವಿದ್ರಾವಕ ಘಟನೆ ನಮ್ಮ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಸನ್ನಿಧಾನದಲ್ಲಿ ನಡೆದಿದೆ. ಈ ಘಟನೆ ನಮ್ಮ ಊರಿನಲ್ಲಿ ಕೊಕ್ಕಡ ಈ ಭಾಗದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಬಹಳ ಮನಸ್ಸಿಗೆ ಆಘಾತ ಆಗಿದೆ. ಹಾಗಾಗಿ ಈಗಾಗಲೇ ಸ್ವರ್ಗಸ್ಥರಾದಂತಹ ಬಾಲಕೃಷ್ಣ ಶೆಟ್ಟಿ ಅವರಿಗೆ ನಾವೆಲ್ಲರೂ ಕೊಕ್ಕಡ ಗ್ರಾಮದ ಎಲ್ಲ ಜನತೆಯ ಪರವಾಗಿ ನಾವೆಲ್ಲರೂ ಬಹಳ ಒಂದು ಬೇಸರದಿಂದ ಅಥವಾ ಬಹಳ ಒಂದು ದುಃಖದಿಂದ ಅವರ ಪಾದಕಮಲಕ್ಕೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳುತ್ತಾ, ಘಟನೆ ನಮ್ಮ ಊರಿನಲ್ಲಿ ಆಗದಿರಲಿ, ಆ ಸೌತಡ್ಕ ಮಹಾಗಣಪತಿ ದೇವರು ಎಲ್ಲರನ್ನ ಕಾಪಾಡಲಿ. ಯಾಕೆಂತ ಹೇಳಿದ್ರೆ ಯಾವ ಒಂದು ಘಟನೆ ಆದರೂ ಮನಸ್ಸಿಗೆ ನೋವಾಗ್ತದೆ. ನಗನಗ್ತಾ ಎಲ್ಲರೊಂದಿಗೆ ಲವಲವಿಕೆಯಿಂದ ಇದ್ದಂತಹ ಬಾಲಕೃಷ್ಣ ಶೆಟ್ಟಿಯವರು ಇವತ್ತು ನಮ್ಮೊಂದಿಗೆ ಇಲ್ಲ. ಕಾಡಿನ ಪ್ರಾಣಿಯಾದಂತಹ ಆನೆಯ ಒಂದು ಹಾವಳಿಯಿಂದ ಈ ಭಾಗದಲ್ಲಿ ನಮ್ಮ ಬೆಳ್ತಂಗಡಿ ಇರ್ಬೋದು, ಕಡಬ ಇರ್ಬೋದು, ಅಥವಾ ಸುಬ್ರಹ್ಮಣ್ಯ, ಸುಳ್ಯ ಈ ಭಾಗದಲ್ಲಿ ಈಗ ಆನೆಗಳ ಉಪಟಳ ಬಹಳ ಜಾಸ್ತಿ ಆಗಿದೆ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆಯವರು ಒಂದು ಸರಿಯಾದ ನಿರ್ದಿಷ್ಟವಾದಂತಹ ಕ್ರಮವನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದು ಸರ್ಕಾರದ ಕೆಲಸ. ಸರ್ಕಾರದಲ್ಲಿ ಅನೇಕ ನಿಯಮಗಳಿದೆ. ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿ ಮಾಡಬಾರದು. ಅದೇ ರೀತಿ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಅದನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿಯನ್ನು ತಗೊಂಡು ಊರಿನವರ ಸಹಕಾರದೊಂದಿಗೆ ಆ ಕಾಡು ಪ್ರಾಣಿಗಳನ್ನು ಕಾಡಿಗೆ ಅಟ್ಟುವಂತಹ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ಕಡಬ ತಾಲೂಕಿನಲ್ಲಿ ಅನೇಕ ವರದಿಗಳನ್ನು ನಾವು ನೋಡ್ಬೋದು. ಮರದಳದಲ್ಲಿ ಇರ್ಬೋದು, ಅಥವಾ ನಮ್ಮ ಶಿಶಿಲ ಶಿಬಾಜ್ ಅರಸಿನಮಕ್ಕಿ ದಿಡುಪೆ ಈ ಭಾಗದಲ್ಲಿ ಇರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗದೇ ಇರಲಿ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಊರಿನವರ ಸಹಕಾರದೊಂದಿಗೆ ಎಲ್ಲ ಒಂದು ಸೂಕ್ತ ಕ್ರಮವನ್ನು ಕೈಗೊಂಡು, ಅದೇ ರೀತಿ ಸ್ವರ್ಗಸ್ಥರಾದಂತಹ ನಮ್ಮ ಬಾಲಕೃಷ್ಣ ಶೆಟ್ಟಿಯವರು ಬಹಳ ಕಷ್ಟದಲ್ಲಿದ್ದಾರೆ, ನೀವೆಲ್ಲ ನೋಡ್ಬೋದು. ಹಾಗಾಗಿ ದೊಡ್ಡ ಮನಸ್ಸಿನಿಂದ ಸರ್ಕಾರ, ಒಂದು ನಮ್ಮ ಶಾಸಕರು ಹಾಗೂ ಎಲ್ಲರೂ ಸೇರಿ ಮೊನ್ನೆ ಒಂದು ಕಳೆದ 2-3 ದಿವಸದಿಂದ ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಬಾಲಕೃಷ್ಣ ಶೆಟ್ಟಿಯವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಊರಿನವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡ ತುಕ್ರಪ್ಪ ಶೆಟ್ಟಿ ನೂಜೆ, ನೆಲ್ಯಾಡಿ ಸೇವಾ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷ ರವಿಚಂದ್ರ ಹೊಸಬಕ್ಲು, ಉದ್ಯಮಿ ಗಣೇಶ್ ಕಲಾಯ್, ಶ್ರೀನಾಥ್ ಬಡೇಕೇಲ್ ಹಾಗೂ ಊರಿನ ಮುಖಂಡರು, ಗ್ರಾಮಸ್ಥರು, ಮೃತರ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ.